ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೆಲನೆಲ್ಲಿ ಗಿಡದ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ನೆಲನೆಲ್ಲಿ ಗಿಡದ ಎಲೆಗಳು ನೆಲ್ಲಿಕಾಯಿಯ ಎಲೆಯನ್ನೇ ಹೋಲುವ ಸಣ್ಣ ಸಣ್ಣ ಎಲೆಗಳಾಗಿದ್ದು, ಪುಟ್ಟ ಪುಟ್ಟ ಕಾಯಿಗಳು ಎಲೆಗಳ ಹಿಂಬದಿಯಲ್ಲಿ ಜೋಡಣೆಯಾಗಿರುತ್ತದೆ. ಇದು ಸಣ್ಣ ಗಿಡಮೂಲಿಕೆಯ ಪ್ರಭೇದಕ್ಕೆ ಸೇರಿದ್ದು 1 ಅಡಿಗಳಷ್ಟೇ ಎತ್ತರ ಮಾತ್ರ ಬೆಳೆಯುತ್ತದೆ. ಇದರ ಕಾಯಿಗಳು ಕೇವಲ ಸಾಸಿವೆ ಗಾತ್ರದಷ್ಟೇ ಇರುತ್ತವೆ. 5 ರಿಂದ 6 ತಿಂಗಳು ಆಯುಸ್ಸಿರುವ ಈ ಸಸ್ಯ ಜನಸಾಮಾನ್ಯರ ಆರೋಗ್ಯ ವರ್ಧಿಸುವ ಉಪಯುಕ್ತವಾದ ಔಷಧೀಯ ಗಿಡವಾಗಿದೆ. ಕಾಮಲೆ ಕಾಯಿಲೆಗೆ ನೆಲನೆಲ್ಲಿ ಅತ್ಯುತ್ತಮವಾದ ಔಷಧವಾಗಿದ್ದು, ನೆಲನೆಲ್ಲಿಯ ಕಾಂಡವನ್ನು ಜಜ್ಜಿ ರಸ ತೆಗೆದು 4 ಗಂಟೆಗಳಿಗೊಮ್ಮೆ ಸೇವಿಸುವುದರಿಂದ ಅತಿಯಾದ ಬೇದಿಗೂ ಶಮನ ಸಿಗುತ್ತದೆ. ನೆಲನೆಲ್ಲಿಯನ್ನು ಬೇರು ಸಹಿತ ಕಿತ್ತು ಜಜ್ಜಿ ಗಾಯಕ್ಕೆ ಹಚ್ಚುವುದರಿಂದ ಗಾಯ ಗುಣಮುಖವಾಗುತ್ತದೆ. ನೆಲನೆಲ್ಲಿಯ ಎಲೆಗಳನ್ನು ಉಪ್ಪಿನ ಜೊತೆಗೆ ಅರೆದು ಲೇಪಿಸುವುದರಿಂದ ಚರ್ಮರೋಗಕ್ಕೂ ನಿವಾರಣೆ ಸಿಗುತ್ತದೆ. ಅಸ್ತಮ, ಬಿಕ್ಕಲಿಗೆ ನಿವಾರಣೆಯಲ್ಲೂ ಇದು ಉಪಯುಕ್ತವಾದ ಔಷಧಿ. ಅಜೀರ್ಣದಿಂದ ಹೊಟ್ಟೆನೋವು ಉಂಟಾಗಿದ್ದಲ್ಲಿ ನೆಲನೆಲ್ಲಿಯ ಕಷಾಯ ತಯಾರಿಸಿ ಅದಕ್ಕೆ ತುಪ್ಪ ಹಾಗೂ 1 ಚಿಟಿಕೆ ಇಂಗಿನ ಪುಡಿ ಸೇರಿಸಿ ಕುಡಿಯುವುದರಿಂದ ಹೊಟ್ಟೆನೋವು ಶಮನವಾಗುತ್ತದೆ. ಮಾಸಿಕ ಸ್ರಾವದ ಸಮಯದಲ್ಲಿ ನೆಲನೆಲ್ಲಿಯ ಚಟ್ನಿ ತಯಾರಿಸಿ ಆಹಾರದ ಜೊತೆಗೆ ಸೇವಿಸುವುದರಿಂದ ಹಾಗೂ ನೆಲನೆಲ್ಲಿಯ ಕಷಾಯವನ್ನು ಮಾಡಿ ದಿನದಲ್ಲಿ 3 ಬಾರಿ ಸೇವಿಸುವುದರಿಂದ ಅತಿ ರಕ್ತಸ್ರಾವ ಕಡಿಮೆಯಾಗುತ್ತದೆ. ನೆಲನೆಲ್ಲಿಯಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಅಧಿಕವಾಗಿ ಇರುವುದರಿಂದ ನೆಲನೆಲ್ಲಿಯ ರಸ ಅಥವಾ ಕಷಾಯವನ್ನು ಸೇವಿಸುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ರೋಗಗಳು ಬರದಂತೆ ತಡೆಗಟ್ಟಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈಗಲೇ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಹಾಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಚಾರಗಳನ್ನು ನಾನು ನಿಮಗೆ ತಿಳಿಸುತ್ತೇನೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಹಕಾರ ನೀಡಿ. ನಮ್ಮ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.